ಕರಾವಳಿಯ ಸಂಸ್ಕೃತಿ ಭೂತಾರಾಧನೆ ಪ್ರಕೃತಿ ಸೌಂದರ್ಯ ಒಳಗೊಂಡಂತಹ ಚಿತ್ರ ಚಿತ್ತಚಂಚಲ ಮೈಂಡ್ ಗೇಮ್ ಸಸ್ಪೆನ್ಸ್ ಜೊತೆ ಬಹಳ ಥ್ರಿಲ್ ಹೊಂದಿರುವ ಸಿನಿಮಾ ಇದಾಗಿದೆ. ಈ ಕುರಿತು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಹಲೋ, ಅಮಸ್ಬೈಲ್ ಪೊಲೀಸ್ ಸ್ಟೇಷನ್. ಕರಾವಳಿಯ ಸಂಸ್ಕೃತಿ ಭೂತಾರಾಧನೆ ಪ್ರಕೃತಿ ಸೌಂದರ್ಯ ಒಳಗೊಂಡ ಚಿತ್ರ ಚಿತ್ತಚಂಚಲ. ನಿರ್ದೇಶಕ ವೈಕು ಸುಂದರ್ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿರುವ ಈ ಚಿತ್ರಕ್ಕೆ 30 ದಿವಸಗಳ ಕಾಲ ಕುಂದಾಪುರ, ಹೊರನಾಡು, ಶೃಂಗೇರಿ, ಚಿಕ್ಕಮಗಳೂರು, ಮೈಸೂರಿನ ಸುತ್ತ ಚಿತ್ರೀಕರಣ ಮಾಡಲಾಗಿದೆ. ಇದೊಂದು ಮೈಂಡ್ ಗೇಮ್ ಸಿನಿಮಾ. ಸಸ್ಪೆನ್ಸ್ ಜೊತೆ ಬಹಳ ಥ್ರಿಲ್ ಸಹ ಅಡಗಿಕೊಂಡಿದೆ. ಒಂಚೂರು ಹಾಸ್ಯ, ಪ್ರೀತಿ, ಸರಣಿ ಕೊಲೆಗಳು, ಆಸ್ತಿ ಮೇಲಿನ ಮೋಹ, ವಿವಾಹೇತರ ಸಂಬಂಧ ಈ ಸಿನಿಮಾದ ಕಥೆಯಲ್ಲಿ ಎಳೆಗಳು. ಇದ್ರೆಷ್ಟು ಸತ್ರೆಷ್ಟು ನಿನ್ನ ನೆನೆದರೆ ರೋಮಾಂಚನ ಮೈಮನ. ನಿರ್ದೇಶಕ ಸುಂದರ್ ಅವರು ಗಂಟೆ ಎಂಬ ಪಾತ್ರದ ರೂಪದಲ್ಲಿ ಸಿನಿಮಾದ ಉದ್ದಕ್ಕೂ ಬರುತ್ತಾರೆ. ಪ್ರೇಕ್ಷಕರಲ್ಲಿ ನಗೆಯುಕ್ಕಿಸಲು ಯತ್ನಿಸುತ್ತಾರೆ. ನಾಯಕ ನಟಿಯರಾದ ಧೃತಿ ಸಾಯಿ ಹಾಗೂ ಪ್ರತಿಕಾ ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ನಾಯಕ ನಟನಾಗಿ ದಿವಂ ಕುಂದರ್ ಚಿತ್ರದಲ್ಲಿ ವಿಭಿನ್ನ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರವನ್ನು ಕರುಣಾಕರ್ ಕುಂದರ್ ಜೊತೆ ರಾಘವೇಂದ್ರ ನಾಯಕ್ ಎತ್ತಿನಟ್ಟಿ, ಶರತ್ ಕುಮಾರ್ ಕದ್ರಿ ನಿರ್ಮಾಣಕ್ಕೆ ಜೊತೆಯಾಗಿದ್ದಾರೆ. ದಿವಂ ಕುಂದರ್, ಚಿತ್ರ ಶೆಣೈ, ಪ್ರಕಾಶ್ ಹೆಗ್ಗೋಡು, ಪ್ರತೀಕ್ ಸರೋಯ್, ಧೃತಿ ಸಾಯಿ, ಕರುಣಾಕರ್ ಕುಂದರ್, ವೈಕು ಸುಂದರ್, ಜೋಜಾನ್ ಶಿರಿಯಾರ ಹಾಗೂ ಇನ್ನಿತರರು ತಾರಾಗಣದಲ್ಲಿದ್ದಾರೆ. ರಾಜೇಶ್ ರಾಜ್ ಅವರು 4 ಹಾಡುಗಳಿಗೆ ಸಂಗೀತ ಒದಗಿಸಿದ್ದಾರೆ. ಎಸ್ ಈಶ್ವರಪ್ಪ ಸಂಕಲನ, ಕೌರವ್ ವೆಂಕಟೇಶ್ ಸಾಹಸ, ಅಕುಲ್ ನೃತ್ಯ, ಸತೀಶ್ ಬಾಬು ಅವರ ಹಿನ್ನೆಲೆ ಸಂಗೀತ ಒದಗಿಸಿದ್ದಾರೆ. ಕುಮಾರ್ ಚಕ್ರವರ್ತಿಯವರ ಛಾಯಾಗ್ರಹಣ ಈ ಸಿನಿಮಾಕ್ಕಿದೆ. ಒಟ್ಟಾರೆಯಾಗಿ ಹೊಸಬರ ಈ ಹೊಸ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಎನ್ನುವುದೇ ನಮ್ಮ ಆಶಯ. ಫಿಲಂ ಬ್ಯೂರೋ, ಸ್ಪಂದನ ನ್ಯೂಸ್, ಉಡುಪಿ.